ಮುಂದಿನ ಸಾಲಿನ ನಿರ್ದೇಶಕರಾಗಿ ನಂತರ ಉಪಾಧ್ಯಕ್ಷರಾಗಿ ಶ್ರೀ ಹರೀಶ್ ಗೌಡ ಜಿ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಉಪಾಧ್ಯಕ್ಷರ ಪೀಠಕ್ಕೆ ಕನ್ನಡ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ಪ್ರತಿಷ್ಠಿತ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾಗಿ ಸನ್ಮಾನ್ಯ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಅವರ ಒಂದು ಆಪ್ತ ವಲಯದಲ್ಲಿ ಈ ಸಹಕಾರಿ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುವಲ್ಲಿ ಮತ್ತು ಸಂಘದ ಗ್ರಾಮ ಮಟ್ಟದ ಮತ್ತು ಸ್ಥಳೀಯ ಮಟ್ಟದ ಸಂಘ ಸಂಸ್ಥೆಗಳ ಅಭಿವೃದ್ಧಿಯಲ್ಲಿ ಬಹಳ ಮಹತ್ವವಾದಂಥ ಮತ್ತು ದಿಟ್ಟ ನಿಲುವನ್ನು ತಗೊಂಡಂಥ ಒಬ್ಬ ಧೀಮಂತ ಸನ್ಮಾನ್ಯ ಶಶಿಕುಮಾರ್ ಬಾಲಿಕರು ಇವತ್ತು ನಮ್ಮ ಯುದ್ಧಘಟ್ಟಂಬಡಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ಎಲ್ಲ ಗೌರವಾನ್ವಿತರ ಪರವಾಗಿ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಿರ್ದೇಶಕರ ಪರವಾಗಿ ನಾನು ಆತ್ಮೀಯವಾದ ಗೌರವ ಸಂಸ್ಥೆ ಲಾಭ ಆಗ್ತಕ್ಕಂಥ ಸಂಸ್ಥೆ ಉದ್ದೇಶ ಒಳ್ಳೆಯದಕ್ಕೆ ನಾವು ಅದನ್ನು ಉಪಯೋಗ ಮಾಡಿಕೊಂಡು ಸಂಸ್ಥೆ ಇನ್ನಷ್ಟು ವ್ಯವಹಾರದಲ್ಲಿ ಒಂದು ಪ್ರಗತಿಯಲ್ಲಿ ಉತ್ತಮಗೊಳಿಸಬೇಕಂತ ನಿಮ್ಮನ್ನೆಲ್ಲ ಎಲ್ಲ ಸಹಕಾರಿ ನಿರ್ದೇಶಕರು ಕೇಳಿಕೊಳ್ಳೋದು. ಎಲ್ಲ ನಿರ್ದೇಶಕ ಮಿತ್ರರು ನನ್ನಲ್ಲಿ ಪ್ರೀತಿ ವಿಶ್ವಾಸವನ್ನು ಇಟ್ಟು ಇವತ್ತು ನನ್ನನ್ನು ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದೀರಿ. ಬಹುಶಃ ಆ ಗೌರವಕ್ಕೆ ಚ್ಯುತಿಬಾರದ ರೀತಿಯಲ್ಲಿ ಎಲ್ಲ 12 ಮಂದಿ ನಿರ್ದೇಶಕರನ್ನು ಒಟ್ಟೊಟ್ಟಿಗೆ ಹಿಡಿದುಕೊಂಡು ಹಾಗೂ ಗ್ರಾಮದ ಸಹಕಾರಿಗಳನ್ನು 2 ಗ್ರಾಮದ ಸಹಕಾರಿಗಳನ್ನು ಕರೆದು ಈ ಗಿಡಬೆಟ್ಟಂಪಾಡಿ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಎನ್ನುವಂಥ ದೃಷ್ಟಿಯಲ್ಲಿ ಸಭೆಯನ್ನು ಕರೆದು ಎಲ್ಲರ ಮಾರ್ಗದರ್ಶನವನ್ನು ಪಡೆದು ಮುಂದಿನ ಹಂತದಲ್ಲಿ ಈ ಸಂಘವನ್ನು ಪುತ್ತೂರು ತಾಲೂಕಿನಲ್ಲೇ ಪ್ರಥಮ ಎನ್ನತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತೊಡಗಿಸತಕ್ಕಂತಹ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗೆ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಮ್ಮ 5 ವರ್ಷಗಳ ಅವಧಿಯಲ್ಲಿ ಈ ಸಂಘದ ಠೇವಣಾಸ್ತಿಯನ್ನು 100 ಕೋಟಿಗೆ ಏರಿಸತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡಿ ಎಲ್ಲ ಸದಸ್ಯ ಬಂಧುಗಳಿಗೆ ಬೇಕಾದಂತಹ ಸಾಲಗಳನ್ನು ವಿತರಣೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It'll look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.